ಕಣ್ಣೆದುರೇ ಆಟವಾಡ್ತಾ ಇರಬೇಕಿದ್ದ 6 ವರ್ಷದ ಕಂದಮ್ಮ ಈಗ ಹೆಣವಾಗಿ ಮರಳಿದೆ. ಹೆತ್ತ ತಂದೆಯೇ ತನ್ನ ಮಗನನ್ನ ಕೃಷ್ಣಾ ನದಿಗೆ ಎಸೆದು ಕೊಂದಿದ್ದಾನೆ. ಮಗು ನನ್ನನ್ನೇ ಹೋಲುತ್ತಿಲ್ಲ ಅನ್ನೋ ಒಂದೇ ಒಂದು ಅನುಮಾನ ಒಂದು ಸುಂದರ ಸಂಸಾರವನ್ನೇ ಸುಟ್ಟು ಭಸ್ಮ ಮಾಡಿದೆ. ಏನಿದು ಕ್ರೂರ ಘಟನೆ ನೋಡಿ. ವಿಜಯಪುರ ಜಿಲ್ಲೆಯ ನಾಗಠಾಣೆ ಗ್ರಾಮದ ಮಲ್ಲಿಕಾರ್ಜುನ ಆರೇಕರಿ ಮತ್ತು ಭಾಗ್ಯಶ್ರೀ ದಂಪತಿಯ 6 ವರ್ಷದ ಮಗ ಸಿದ್ಧಾರ್ಥ್. ಸುಂದರವಾಗಿದ್ದ ಆ ಮಗು ತನ್ನ ತಂದೆಯನ್ನೇ ಹೋಲುತ್ತಿಲ್ಲ ಎಂದು ಕೆಲವು ಪರಿಚಯಸ್ಥರು ಹೇಳಿದ್ದ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನನ ತಲೆಯಲ್ಲಿ ವಿಷ ಬಿತ್ತಿತ್ತು. ಕಳೆದ 1.5 ವರ್ಷಗಳಿಂದ ಇದೇ ವಿಷಯಕ್ಕೆ ದಂಪತಿ ನಡುವೆ ಜಗಳ ನಡೆಯುತ್ತಿತ್ತು. ಕೊನೆಗೆ ಈ ಸಂಶಯ ಕೊಲೆಯಲ್ಲಿ ಅಂತ್ಯವಾಯಿತು. ವಿಜಯಪುರದ ನಾಗಠಾಣೆ ಗ್ರಾಮದ ಮಲ್ಲಿಕಾರ್ಜುನ ಅನ್ನೋ ವ್ಯಕ್ತಿ ತನ್ನ ಮಗ ಸಿದ್ಧಾರ್ಥ್ನನ್ನ ಮಹಾರಾಷ್ಟ್ರಕ್ಕೆ ಕರ್ಕೊಂಡು ಹೋಗಿ ನದಿಗೆ ತಳ್ಳಿದ್ದ. ಮಗು ಹಾಸ್ಟೆಲ್ನಲ್ಲಿದೆ ಅಂತ ಪತ್ನಿಗೆ ಸುಳ್ಳು ಹೇಳಿ ನಂಬಿಸಿದ್ದ. ಆದರೆ ಏಪ್ರಿಲ್ 1ರಂದು ಮಗುವಿನ ಹುಟ್ಟುಹಬ್ಬ ಇತ್ತು. ಮಗುವನ್ನ ನೋಡಲೇಬೇಕು ಅಂತ ತಾಯಿ ಹಠ ಹಿಡಿದಾಗ ಆ ತಂದೆಯ ಮುಖವಾಡ ಕಳಚಿಬಿದ್ದಿದೆ. ತಾಯಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಇವನನ್ನ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಬಂದಿದೆ. ಮಗು ನಿನ್ನ ತರಹ ಇಲ್ಲ ಅಂತ ಯಾರೋ ಹೇಳಿದ ಮಾತನ್ನ ನಂಬಿದ ಮಲ್ಲಿಕಾರ್ಜುನ ಅದಕ್ಕೆ ಮಗನನ್ನೇ ಕೊಲ್ಲೋಕೆ ನಿರ್ಧರಿಸಿದ್ದ. ಹೊಸ ಬಟ್ಟೆ ಕೊಡಿಸಿ ಮಗನನ್ನ ಪ್ರೀತಿಯಿಂದಲೇ ಕರೆದುಕೊಂಡು ಹೋಗಿ ನದಿಗೆ ತಳ್ಳಿ ಬಂದಿದ್ದಾನೆ. ಈ ಕಿರಾತಕ ತಂದೆಯ ಕೃತ್ಯ ಕೇಳಿ ಇಡೀ ರಾಜ್ಯವೇ ಬೆಚ್ಚಿಬಿದ್ದಿದೆ. ಸದ್ಯ ಆರೋಪಿ ಜೈಲು ಪಾಲಾಗಿದ್ದಾನೆ. ಆದರೆ ಅರಿಯದ ಮಗು ಮಾತ್ರ ಅನ್ಯಾಯವಾಗಿ ಸಾವನ್ನಪ್ಪಿದೆ. ಒಂದು ಕ್ಷಣದ ಮತಿವಿಕಲ್ಪ ಮತ್ತು ಜನರ ಮಾತು ಹೇಗೆಲ್ಲ ಅನಾಹುತ ಮಾಡಬಹುದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ಕ್ರೂರಿ ತಂದೆಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಕಮೆಂಟ್ ಮಾಡಿ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.